14 ವರ್ಷದ ಬಾಲಕಿಯೊಬ್ಬಳಿಗೆ ಕಿಬ್ಬೊಟ್ಟೆಯ ನೋವು ಕಾಣಿಸಿಕೊಂಡಿದ್ದರಿಂದ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಕರೆತರಲಾಗಿತ್ತು. ಅಲ್ಲಿನ ವೈದ್ಯಕೀಯ ತಂಡವು ಆಕೆಯನ್ನು ಸಂಪೂರ್ಣ ಪರಿಶೀಲನೆ ಮಾಡಿದಾಗ ಆಕೆಗೆ ಯಕೃತ್ತಿನಲ್ಲಿ ದೊಡ್ಡ ಗೆಡ್ಡೆ ಉಂಟಾಗಿರುವುದು ಪತ್ತೆಯಾಗಿದೆ. ಈ ತರಹದ ದೊಡ್ಡ ಪಿತ್ತಜನಕಾಂಗದ ಗೆಡ್ಡೆಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಅವು ಒಡೆದು ಹೋಗಿ ನಿಯಂತ್ರಿಸಲಾಗದ ಅತೀವ ರಕ್ತಸ್ರಾವವಾಗುವ ಅಪಾಯ ಇರುತ್ತದೆ. ಅಧಿಕ ರಕ್ತಸ್ರಾವಕ್ಕೆ ಕಾರಣವಾಗುವ ವೇನಾ ಕ್ಯಾವದಂತಹ ಪ್ರಮುಖ ರಕ್ತನಾಳಗಳ ಬಳಿ ಈ ಗೆಡ್ಡೆ ಇರುವುದರಿಂದ ತೆರೆದ ಶಸ್ತ್ರಚಿಕಿತ್ಸೆ ತುಂಬಾ ಅಪಾಯಕಾರಿ ಎಂಬುದನ್ನು ಮನಗಂಡು ಮಕ್ಕಳ ಶಸ್ತ್ರಚಿಕಿತ್ಸೆ ತಂಡವು ಶಸ್ತ್ರಚಿಕಿತ್ಸಕರೊಂದಿಗೆ ರೋಬೋಟಿಕ್ ಅಸಿಸ್ಟೆಡ್ ಲಿವರ್ ರಿಸೆಕ್ಷನ್ ಸರ್ಜರಿಯನ್ನು ನಡೆಸುವ ತೀರ್ಮಾನದೊಂದಿಗೆ ಕೈಗೊಂಡ ಈ ಅತ್ಯಂತ ಸವಾಲಿನ ಶಸ್ತ್ರಚಿಕಿತ್ಸೆಗೆ ಸುಮಾರು 11 ಗಂಟೆಗಳು ತಗುಲಿವೆ. ಈ ಶಸ್ತ್ರಚಿಕಿತ್ಸೆಯನ್ನು ಪ್ರಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಪ್ರಾಕ್ಟರ್ ಡಾಕ್ಟರ್ ಕಲಯರಸನ್ ರಾಜಾ ಜಿಪ್ಸರ್ ಪಾಂಡಿಚೇರಿ ಇದರ ಮಾರ್ಗದರ್ಶನದೊಂದಿಗೆ ಮಾಡಲಾಯಿತು. ಈ ಶಸ್ತ್ರಚಿಕಿತ್ಸೆಯಲ್ಲಿ ಕಡಿಮೆ ರಕ್ತದೊತ್ತಡ ಮತ್ತು ಅತಿಯಾದ ರಕ್ತಸ್ರಾವದ ಸಾಧ್ಯತೆ ಇದ್ದು, ಅಂತಹ ಸಂದರ್ಭಗಳಲ್ಲಿ ಅರಿವಳಿಕೆ ನೀಡುವುದು ಅತ್ಯಂತ ಸವಾಲಿನ ಸ್ಥಿತಿಯಾಗಿದ್ದರೂ ಅದನ್ನು ತಜ್ಞ ಅರಿವಳಿಕೆ ತಂಡವು ಪರಿಣಾಮಕಾರಿಯಾಗಿ ನಿರ್ವಹಿಸಿದೆ.